ನಮಸ್ಕಾರ. 478ನೇ ಕಗ್ಗ ಈ ರೀತಿ ಇದೆ. ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು, ಜಗಿದ ಮುಳ್ಳಿರಿತಗಳ ಸೈರಿಸೇ ಗುಲಾಬಿ. ನಗುವುದೊಂದರೆ ನಿಮಿಷ ನಗಲು ಬಾಳ್ಮುಗಿಯುವುದು, ಮುಗುಳು ದುಡಿತಕ್ಕೆ ತಣಿಸು ಮಂಕುತಿಮ್ಮ. ನೋಡಿ, ಈ ಭಾವಾರ್ಥ ಇಷ್ಟೇ ಇದೆ. ಇದ್ರದ್ದು ಏನಿದೆ? ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಅಂದ್ರೆ ಗೊಬ್ಬರ ಇಟ್ಟು ಅಗದು ಗಿಡ ಸಸಿ ಇಟ್ಟು ಗುಲಾಬಿ ಗಿಡ ನೆಟ್ಟು ಅದನ್ನು ನೀರೆರೆದು ಅದನ್ನು ಪೋಷಣೆ ಮಾಡೋದ್ರ ಜೊತೆಗೆ ಜಗಿದ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಮುಳ್ಳುಗಳನ್ನು ಸಹಿಸ್ಕೋಬೇಕು ಆ ರೈತ, ಯಾರು ಆ ಪೋಷಣೆ ಮಾಡ್ತಾ ಇದ್ದಾನೆ ಆ ಮುಳ್ಳುಗಳನ್ನು ಸಹಿಸ್ಕೋಬೇಕು. ಜಗಿದ ಮುಳ್ಳಿರಿತಗಳೇ ಸೈರಿಸೆ ಗುಲಾಬಿ, ಆಗ ಮಾತ್ರನೇ ಆ ಹೂವು ಅನ್ನೋದು ಅದರ ಫಲನ ಕೊಡುತ್ತೆ. ಹಾಗೇನೆ ನೆಕ್ಸ್ಟ್ ಹೇಳ್ತಾರೆ, ನಗುವುದೊಂದರೆ ನಿಮಿಷ ನಗಲು ಬಾಳ್ಮುಗಿಯುವುದು. ಆ ಗುಲಾಬಿ ಹೂವು ಎಷ್ಟೊತ್ತಿರುತ್ತೆ? ಕೆಲವೇ ಕಾಲ. ಅದನ್ನೇನಾದ್ರೂ ಅದರಿಂದ ಬೇರ್ಪಡಿಸಿದ್ರೆ, ಗಿಡದಿಂದ ಬೇರ್ಪಡಿಸಿದ್ರೆ ಕೆಲವೇ ಕ್ಷಣಗಳಲ್ಲೇ ಇರೋದು. ನಗಲು ಬಾಳ್ಮುಗಿಯುವುದು, ಅದರದ್ದು ಬತ್ತಿ ಹೋಗಿ ಅದು ವೇಸ್ಟ್ ಆಗುತ್ತೆ, ಅದು ಹಾಳಾಗ್ತದೆ. ಆದರೆ ಅದು ಏನಕ್ಕಪ್ಪ ಅದೆಲ್ಲ ಹಾಳಾದ್ರೂ ಒಂದು ಸಂತೋಷ ಮನಸ್ಸಿನಲ್ಲಿದೆ. ಅದಕ್ಕೆ ಹೇಳ್ತಾರೆ, ಮುಗುಳು ದುಡಿತಕ್ಕೆ ತಣಿಸು ಮಂಕುತಿಮ್ಮ ಅಂದ್ರೆ ಅದ್ರ ಬಿಟ್ಟಿದ್ದ ಆ ಹೂನ ನೋಡಿದ್ವಲ್ಲ, ಅದೇ ಸಂತೋಷ. ಇದನ್ನ ನಾವು ನಮ್ಮ ಜೀವನಕ್ಕೆ ನಾವು ಹೋಲಿಸ್ಕೊಂಡ್ರೆ ಈ ಕಗ್ಗವನ್ನ ನಮ್ಗನಿಸ್ತದೆ. ನಾವು ಮಕ್ಕಳನ್ನ ಬೆಳೆಸ್ತೀವಿ, ಎಲ್ಲದನ್ನು ಅವ್ರದ್ದೆಲ್ಲ ಸಹಿಸ್ಕೋತೀವಿ. ಕಷ್ಟ ಸುಖ ಮಕ್ಕಳ ಎಲ್ಲದನ್ನು ಸಹಿಸ್ಕೊಂಡು ಒಂದ್ಸಾರಿ ಮಕ್ಕಳು ದೂರ ಆಗುವಾಗ ನಮಗೆ ಈ ರೈತನ ಮನಸ್ಥಿತಿನೇ ನಮಗುಂಟಾಗ್ತದೆ. ಏನು ಅದೇ ಆದರೆ ಆಗ ನಾವೆಂಥ ಸಂತೋಷ ಪಡಬೇಕು ಅಂದರೆ, ಮುಗುಳು ದುಡಿತಕ್ಕೆ ತಣಿಸು ಮಂಕುತಿಮ್ಮ. ನಾವು ಬೆಳೆಸಿದಿವಲ್ಲ, ನಾವು ಮಾಡಿದ್ವಲ್ಲ, ನೋಡಿದ್ವಲ್ಲ, ನಾವು ಅದರಿಂದ ನೋಡಿದ್ದು ಅದೇ ಸಂತೋಷ ಅಂತ ತಿಳ್ಕೋಬೇಕು. ಅದರಿಂದನೂ ಸಹ ದುಃಖ ಪಡಬಾರ್ದು ಅನ್ನೋದು ಈ ಕಗ್ಗದ ಅರ್ಥ.